ಶತಮಾನಕ್ಕಿಂತಲೂ ಹಳೆಯದಾದ ಪಾಣೆಮಂಗಳೂರು ಉಕ್ಕಿನ ಸೇತುವೆಯ ಮಧ್ಯಭಾಗದಲ್ಲಿ ಸಣ್ಣದಾದ ಬಿರುಕು ಕಂಡ ಹಿನ್ನೆಲೆಯಲ್ಲಿ ಘನಗಾತ್ರದ ವಾಹನಗಳು ಸಂಚಾರ ಮಾಡದಂತೆ ತಡೆಯಲು ಕಬ್ಬಿಣದ ಕಮಾನು ಹಾಕಲು ತಯಾರಿ ನಡೆಯುತ್ತಿದೆ. ಸೇತುವೆಯ ಎರಡು ಭಾಗದಲ್ಲಿ 4 ಕಬ್ಬಿಣದ ಕಂಬಗಳನ್ನು ಹೂತು ಹಾಕಿದ್ದಾರೆ. ಮುಂದೆ ಮೇಲಿನ ಭಾಗದಲ್ಲಿ ಸೀಮಿತ ಎತ್ತರದಲ್ಲಿ ಅಂದರೆ ಘನಗಾತ್ರದ ಲಾರಿ ಬಸ್ಸುಗಳು ಓಡಾಟ ನಡೆಸದಂತೆ ಅಡ್ಡವಾಗಿ ಮತ್ತೊಂದು ಕಬ್ಬಿಣದ ರಾಡ್ ಅಳವಡಿಸಲು ತಯಾರಿ ನಡೆಸಿದೆ. ಪ್ರಸ್ತುತ ಹಾಕಲಾಗಿರುವ ಕಬ್ಬಿಣದ ಕಂಬಗಳು ಗಟ್ಟಿಯಾದ ಬಳಿಕ ಅಡ್ಡಲಾಗಿ ರಾಡ್ ಅಳವಡಿಸಲಿದ್ದಾರೆ. ವಾರದ ಬಳಿಕ ಕಾಮಗಾರಿ ಸೇತುವೆ ಮಧ್ಯಭಾಗದಲ್ಲಿ ಸಣ್ಣ ಬಿರುಕು ಕಂಡಿದೆ. ಹಾಗಾಗಿ ಸೇತುವೆಯಲ್ಲಿ ಘನಗಾತ್ರದ ವಾಹನಗಳು ಸಂಚಾರ ಮಾಡಿದರೆ ಮುರಿದು ಬೀಳುವ ಅವಕಾಶಗಳಿವೆ ಎಂಬ ಎಚ್ಚರಿಕೆಯ ವಿಚಾರವನ್ನು ಸ್ಥಳೀಯ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಪುರಸಭಾ ಇಲಾಖೆ ಮಾಹಿತಿ ನೀಡಿದೆ.